ಮಂಗಳೂರಿನ ಎಪಿಎಂಸಿ ಯಾರ್ಡ್ಗೆ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿದೆ ಎನ್ನುವಂತಹ ಅಪ್ಡೇಟ್ಸ್ ಬರ್ತಾ ಇದೆ. ಎಪಿಎಂಸಿ ಯಾರ್ಡ್ನಲ್ಲಿ ಈಗ ಮಂಗಳೂರು ಸೆಂಟ್ರಲ್ ಮಾರುಕಟ್ಟೆಯಲ್ಲಿದ್ದಂತಹ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಅಲ್ಲಿ ಅವಕಾಶವನ್ನ ಕೊಡಲಾಗಿರುವಂಥದ್ದು. ಮೊನ್ನೆ ರಾತ್ರಿಯಿಂದ ನಿನ್ನೆ ಇಡೀ ಸುರಿದಂತಹ ಮಳೆಗೆ ಅಲ್ಲಿ ಸಮಸ್ಯೆಗಳಾಗಿದೆ ಎನ್ನುವಂತಹ ವಿಚಾರಗಳನ್ನು ನಾವು ಗಮನಿಸಿದ್ವಿ. ಅಂದರೆ ಮಳೆಯಿಂದಾಗಿ ನಿನ್ನೆ ಸಮಸ್ಯೆಗಳು ಉಂಟಾಗಿದ್ದ ಬಗ್ಗೆ ವಿ4 ನ್ಯೂಸ್ ವಿಸ್ತೃತವಾದ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಎಪಿಎಂಸಿ ಯಾರ್ಡ್ಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಸ್ಥಿತಿ ಹೇಗಿದೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಅವಲೋಕನವನ್ನು ಮಾಡಿದೆ. ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಎಪಿಎಂಸಿ ಅಸ್ತವ್ಯಸ್ತಗೊಂಡಿತ್ತು. ಈ ಬಗ್ಗೆ ವ್ಯಾಪಾರಿಗಳಿಂದ ಆಕ್ರೋಶಗಳು ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಭೇಟಿಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಗಟು ವ್ಯಾಪಾರಿಗಳನ್ನು ಏಕಾಏಕಿ ಎಪಿಎಂಸಿಗೆ ಸ್ಥಳಾಂತರವನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ಮುನ್ಸೂಚನೆ ಕೊಡದೆ ಸ್ಥಳಾಂತರ ಆಗಿರುವಂಥದ್ದು. ಎಪಿಎಂಸಿ ಯಾರ್ಡ್ನಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲ. ಎಪಿಎಂಸಿಯಲ್ಲಿ ಹಲವಾರು ಸಮಸ್ಯೆಗಳಿದೆ. ಆದರೂ ಕೂಡ ತುರಾತುರಿಯಲ್ಲಿ ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದಲ್ಲಿ ಕಾಣದ ಕೈಗಳು ಕೆಲಸವನ್ನು ಮಾಡ್ತಾ ಇದೆ. ಜಿಲ್ಲಾಡಳಿತ ಮಾಡ್ತಾ ಇರುವಂಥ ವ್ಯವಸ್ಥೆಗಳೆಲ್ಲವೂ ಕೂಡ ಬೋಗಸ್. ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಯಾವುದೂ ಕೂಡ ನಡೀತಾ ಇಲ್ಲ ಎನ್ನುವಂಥ ಆರೋಪವನ್ನು ಸತ್ಯಶೋಧನಾ ಸಮಿತಿಯ ಪ್ರಮುಖರಲ್ಲಿ ಒಬ್ಬರಾಗಿರುವಂಥ ಅಬ್ದುಲ್ ರವೂಫ್ ಅವರು ಈಗ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಮಂಗಳೂರು ಸೆಂಟ್ರಲ್ ಮಾರ್ಕೆಟನ್ನು ಶಿಫ್ಟ್ ಮಾಡಿ ಎಪಿಎಂಸಿಗೆ ಸ್ಥಳಾಂತರಿಸಿದ ಬಗ್ಗೆ ಹಲವಾರು ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರನ್ನು ಏಕಾಏಕಿ ಯಾವುದೇ ಮುನ್ಸೂಚನೆ ಇಲ್ಲದೆ ಇವತ್ತು ಕೊರೋನಾದ ನೇಪವೊಡ್ಡಿ ಎಪಿಎಂಸಿ ಯಾರ್ಡ್ಗೆ ಮಂಗಳೂರು ಮಾರುಕಟ್ಟೆಯನ್ನು ಶಿಫ್ಟ್ ಮಾಡಿದ್ದು. ನಿಜವಾಗಿ ಹೇಳಬೇಕಂತ ಹೇಳಿದರೆ ಈ ಎಪಿಎಂಸಿ ಯಾರ್ಡ್ನಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ. ಇದು ತಾರಾತೂರಿಯಲ್ಲಿ ಈ ರೀತಿ ಮಾಡಿದ್ದು ಆರೋಗ್ಯಕರ ಒಂದು ಬೆಳವಣಿಗೆ ನಮ್ಮ ಜಿಲ್ಲಾಡಳಿತದಲ್ಲ. ಇದರಲ್ಲಿ ಸಂಪೂರ್ಣ ಜಿಲ್ಲಾಡಳಿತ ವಿಫಲವಾಗಿದೆ. ಅದು ಅಲ್ಲದೆ ಇವತ್ತು ದೇಶದ ಬೆನ್ನೆಲುಬು ಅಂತೇಳಿ ರೈತರಿಗೆ ನಾವು ಭಾಳಷ್ಟು ಪ್ರೋತ್ಸಾಹ ಕೊಡ್ತೇವೆ. ಪ್ರೋತ್ಸಾಹ ಬಾಯಲ್ಲೇ ಕೊಡೋದು ಹೊರತು ನಿಜವಾಗಿ ಕೊಡುವಂಥ ಪ್ರೋತ್ಸಾಹ ಯಾವುದೇ ಕೊಡ್ತಾ ಇಲ್ಲ. ಇವತ್ತು ರೈತರು ಬೆಳೆದಂಥ ಬೆಳೆಗಳು, ಈ ತರಕಾರಿ, ಹಣ್ಣು ಹಂಪಲು, ಸೊಪ್ಪು ಇದೆಲ್ಲ ಇಲ್ಲಿ ಎಪಿಎಂಸಿಗೆ ಬಂದು ನಿಜ ನೋಡಬೇಕಂತ ಹೇಳಿದರೆ ದಿವಸಗಳು ಹಾಳಾಗಿ ಹೋಗ್ತಾ ಇದೆ. ಅದಕ್ಕಾಗಿ ನಿಜವಾದ ರೇಟ್ಗಳು ಸಿಗ್ತಾ ಇಲ್ಲ. ಇಲ್ಲಿ ಜನಗಳು ಪರದಾಡ್ತಾ ಇದ್ದಾರೆ. ದಿನಾಲೂ ಅವರು ಹೇಳ್ತಾರೆ, ವ್ಯಾಪಾರಸ್ಥರು ಅವ್ರ ಹತ್ರ ಮಾತಾಡುವಾಗ ಹೇಳ್ತಾರೆ, ನಾವು ನಮ್ಮ ಅಸ್ತಿತ್ವಗೋಸ್ಕರ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ, ನಮ್ಮನ್ನು ಏಕಾಏಕಿ ತಂದು ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಯಾವುದೇ ಸೌಕರ್ಯವನ್ನು ನಮಗೆ ಕಲ್ಪಿಸಿಕೊಡಲಿಲ್ಲ. ಆದ ಕಾರಣ ತುಂಬ ಸಮಸ್ಯೆಯಲ್ಲಿ ನಾವಿದ್ದೇವೆ. ಅದು ಅಲ್ಲದೆ ಈ ಎಪಿಎಂಸಿ ಯಾರ್ಡ್ನ ಸುತ್ತಮುತ್ತಲು ಇರುವಂಥ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗಳಿವೆ. ಆದ್ದರಿಂದ ಜಾಸ್ತಿಯಾಗಿ ಒಂದೆರಡು ಗಂಟೆಯೊಳಗೆ ಇಲ್ಲಿ ಬಂದಂಥ ತರಕಾರಿ, ಹಣ್ಣು ಹಂಪಲು ಎಲ್ಲ ಹಾಳಾಗಿ ಹೋಗ್ತದೆ. ಅದು ನಮಗೆ ಸಮಸ್ಯೆ ಆಗ್ತದೆ. ಇನ್ನಿತರದ್ದು ಭಾಳಷ್ಟು ಸಮಸ್ಯೆಗಳನ್ನು ನಾವು ಇಲ್ಲಿ ಎದುರಿಸ್ತಾ ಇದ್ದೇವೆ. ಆದ ಕಾರಣ ನಮ್ಮನ್ನು ನಿನ್ನೆ ಬಂದ ಮಳೆಯಲ್ಲಿ ತುಂಬ ಎಲ್ಲ ಸಾಮಗ್ರಿಗಳು ಕೊಚ್ಚಿ ಹೋಗಿದೆ. ಇಲ್ಲಿ ಇರುವಂಥ ಎಲ್ಲ ಪರಿಸ್ಥಿತಿಗಳು ಅವ್ಯವಸ್ಥೆ ಆಗಿದೆ. ಆದ ಕಾರಣ ನಮಗೆ ನೀವು ಪರಿಹಾರ ದೊರಕಿಸಿಕೊಡಬೇಕಂತೇಳಿ ಅವರು ಈ ಸಂದರ್ಭದಲ್ಲಿ ನಮ್ಮ ಹತ್ರ ಹೇಳಿದ್ದಾರೆ. ಅದೇ ರೀತಿ ನಾವು ಹೇಳುವುದೇನಂತಂದರೆ, ಜಿಲ್ಲಾಡಳಿತಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಗೆ ಒಂದು ಅಸ್ತಿತ್ವ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ಇರುವಂಥ ಸೆಂಟ್ರಲ್ ಮಾರ್ಕೆಟನ್ನು ಏಕಾಏಕಿ ಶಿಫ್ಟ್ ಮಾಡುವಾಗ ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಕೌನ್ಸಿಲ್ಗಾಗಲಿ ಒಂದು ಪ್ರತಿಪಕ್ಷಕ್ಕಾಗಲಿ ಯಾವುದೇ ಒಂದು ಸದಸ್ಯರಿಗೆ ಇದನ್ನು ಗಮನಕ್ಕೆ ತರಗದೆ ಏಕಾಏಕಾಗಿ ಈ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಎಲ್ಲಿಗೆ ಒಂದು ಶಿಫ್ಟ್ ಮಾಡಿ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೋಡುವಾಗ ಜಿಲ್ಲಾಡಳಿತವನ್ನು ಯಾರು ಆಡಳಿತ ಮಾಡಬೇಕು ಅವರು ಆಡಳಿತ ಮಾಡ್ತಾ ಇಲ್ಲ. ಕಾಣದ ಕೈಗಳು ಇದರಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ನಿಜವಾಗಲಿ ಈಗ ಜನಗಳ ಗೋಲನ್ನು ಯಾರ ಹತ್ರ ಹೇಳ್ಬೇಕು ಅಂತೇಳಿ ಯಾರಿಗೂ ದೋಸ್ತಾ ಇಲ್ಲ. ಇವಾಗ ಕೊರೋನಾ ಬಂದಿದೆ, ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲ ನೆಪವನ್ನು ಒಡ್ಡಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ನಿಜವಾಗಿ ಇಲ್ಲಿ ಎಲ್ಲೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ. ಇನ್ನೊಂದೇನಂತ ಹೇಳಿದರೆ, ಈ ಕೊರೋನಾದಿಂದ ನಾವು ಉಸಿರು ಕಟ್ಟಿ ಕೂತ್ಕೊಂಡಿದ್ದೇವೆ. ಪ್ರತಿಪಕ್ಷವಾಗಿ ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಏನಂತ ಹೇಳಿದರೆ, ಜಾಸ್ತಿ ಮಾತಾಡಿದರೆ ನಾವು ರಾಜಕೀಯ ಮಾಡ್ತಾ ಇಲ್ಲ. ಇಲ್ಲಿ ಏನು ಇದೆ, ಅವ್ಯವಸ್ಥೆ ಇದೆ, ಏನು ನ್ಯೂನ್ಯತೆ ಇದೆ ಆಡಳಿತ ಪಕ್ಷದ, ಅದರ ವಿರುದ್ಧವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಿಜ ಹೇಳ್ಬೇಕಂತ ಹೇಳಿದರೆ, ಇವತ್ತು ಮಾಡುವಂಥ ಜಿಲ್ಲಾಡಳಿತ ಮಾಡುವಂಥ ವ್ಯವಸ್ಥೆ ಯಾವುದು ಸರಿ ಇಲ್ಲ, ಎಲ್ಲ ಬೋಗಸ್.
ಅವರಿಗೆ ಮನ ಬಂದಾಗೆ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಮಾರ್ಕೆಟನ್ನು ಏಕಾಏಕಿ ಇಲ್ಲಿ ಶಿಫ್ಟ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಇವತ್ತು ಜನಗಳಿಗೆ ಲಾಕ್ಡೌನ್ ಮಾಡಿ ಜನಗಳನ್ನು ಮನೆಯಲ್ಲಿ ಕೂತ್ಕೊಳ್ಳಿ, ನಿಮಗೆ ನಾವು ಬೇಕಾದಂಥ ಸೌಕರ್ಯವನ್ನು ನಾವು ಮಾಡಿಕೊಡ್ತೇವೆ, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಅಂತ ಹೇಳಿ ನಾವು ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೋದು ಬಿಟ್ಟು ಜನಗಳನ್ನು ಪರದಾಡಿ ಜನಗಳು ಎಲ್ಲೆಲ್ಲಿ ಓಡಾಡುವಂತೆ ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಏಕಾಏಕಿ ಒಂದು ಮಾರ್ಕೆಟ್ ಇರುವುದಂದ್ರೆ ಸೆಂಟ್ರಲ್ ಮಾರ್ಕೆಟ್. ಇಡೀ ಜಿಲ್ಲೆಗೆ ಇಲ್ಲಿಂದ ಎಲ್ಲ ತರಕಾರಿ ಹಣ್ಣು ಹಂಪಲು ಎಲ್ಲ ಇಲ್ಲಿಂದಲೇ ಹೋಗಬೇಕು, ಸರಕಾಗಬೇಕು. ಆದ ಕಾರಣ ಇವತ್ತು ಏನು ಅವ್ಯವಸ್ಥೆ ಮಾಡಿದೆ, ಇವರು ಏನು ಮಾಡ್ತಾರಂತೇಳಿ ನಮಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದು ಯಾಕೆ ಈ ರೀತಿ ಮಾಡ್ತಾರಂತೇಳಿ ನೋಡಬೇಕು. ನಮಗೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮನ್ನು ಒಂದು ನಿಯೋಗ ಮಾಡಿ ನಮ್ಮನ್ನು ಇಲ್ಲಿಗೆ ಒಂದು ಸತ್ಯಶೋಧನ ಸಮಿತಿಯಾಗಿ ಕಳಿಸಿದ್ದಾರೆ. ನಾವು ಅದರ ಪ್ರಕಾರ ನಾವು ಇಲ್ಲಿ ಎಲ್ಲ ರಿಪೋರ್ಟ್ಗಳನ್ನು ಇವರ ಹೋಲ್ಸೇಲ್ ವ್ಯಾಪಾರಸ್ಥರು ಮತ್ತು ರಿಟೇಲ್ ವ್ಯಾಪಾರಸ್ಥರನ್ನೆಲ್ಲರನ್ನು ನಾವು ಭೇಟಿಯಾಗಿ ಮಾತಾಡಿದ್ದೇವೆ. ಇಲ್ಲಿಯ ಅವ್ಯವಸ್ಥೆಗಳನ್ನೆಲ್ಲ ನಾವು ವೀಕ್ಷಿಸಿದ್ದೇವೆ. ಇದರ ಪ್ರಕಾರ ನಾವು ಜಿಲ್ಲಾ ಕಾಂಗ್ರೆಸ್ಗೆ ನಾವು ಇದರನ್ನು ರಿಪೋರ್ಟನ್ನು ಮಾಡ್ತೇವೆ. ಆಮೇಲೆ ಇದರ ಬಗ್ಗೆ ಏನಂತ ಹೇಳಿದರೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇವ್ರಿಗಾದಂಥ ನುಕ್ಸಾನ್ಗಳನ್ನು, ಇವ್ರಿಗಾದ ನಷ್ಟವನ್ನು ಇದನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತ ಬರಿಬೇಕು. ನಿನ್ನೆ ಇವರು ಮಲೆಯಲ್ಲಿ ಕೊಚ್ಚಿ ಹೋದಂಥ ಎಲ್ಲ ನಿನ್ನೆ ಎಷ್ಟು ಅವರಿಗೆ ಕಷ್ಟ ನಷ್ಟ ಆಗಿದೆ, ಅದರ ಎಷ್ಟು ಲಕ್ಷಾಂತರ ರೂಪಾಯಿಗಳು ನಷ್ಟ ಆಗಿದೆ. ಆ ನಷ್ಟಗಳನ್ನು ಜಿಲ್ಲಾಡಳಿತ ಭರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರನ್ನು ಒತ್ತಾಯಿಸಲಿಕ್ಕೆ ಇಚ್ಛಿಸ್ತೇವೆ. ಆಶ್ವಾಸನೆ ಕೊಟ್ಟಿದ್ದೇನೆ ಇಂಚೆಂಚ ಮಲ್ಪಲೆ ನಿಕ್ಲೆ ವ್ಯವಸ್ಥೆ ಮತ್ತು ಕರೆಕ್ಟಾಗಿ ಮುಲ್ಪ ಬತ್ತ ತೂನಾಗ ಹೆಂಗೆ ಎಲ್ಲಿ ಗೊತ್ತಿಜಾತ ಫಸ್ಟ್ಗೆ ಮುಲ್ಪ ಬತ್ತ ನನಗೆ ಇಂಚೆಂಚ ಹಾಳಾಪನೊಂದು ಗೊತ್ತಿಜಾತ ಮೇಲೆ ಜನ ಮಕ್ಕಳಿಗೆ ಏನೆಲ್ಲ ವ್ಯವಸ್ಥೆ ಇಲ್ಲ ಅನ್ನಲಿ ಪಾಪಕ್ಕೆ ಕೆಲವೊಂದಿಲ್ಲ ದಾದ ಮಲ್ಕೊಡ್ತಾರೆ ಎಂಟು ದಾದ ಮಲ್ಕೊಡು ಬಂಡಿ ಎಂಗ್ಲೆಲ್ಲ ವ್ಯವಸ್ಥೆ ಕೊಡುತ್ತ ಎಂಗ್ಲೆ ಎತ್ತ ಬತ್ತ ದಾದ ಮಲ್ಕೊಂಡು ಬಂಡಿ ಆಮೇಲೆ ಬೇರೆ ಇದ್ದಿಲ್ಲ ಅವು ಇಚ್ಚಿದಾಗಲೇ ಧರ್ಮ ಅಂಗಡಿ 14 ತಾರೀಕು ಮಾತ್ರ ನಿಖಿಲ ಶಿಫ್ಟ್ ಮಲ್ತಿದ್ದೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೆನ್ಸ್ ಮಾಡ್ತಿದ್ದೆ ಒಂಚೂರು ನಿಖಲು ಸಾಕಾರ ಮಲ್ಪೋಡು ಎಂಜಿನ ಬಣ್ಣದಂಡ ಕುಲೆ ನಮ್ಮನೆ ನಿಯಮ ಪಾಲನೆ ಮಲ್ತಿದ್ದೀನಿ ನಂಡ ಐಕೆ ಬೆಲೆಜಿ ಐಕೋಸ್ಕರ ನಿಖಲು ಒಂಚೂರು ದೂರ ಒಂದಿಲ್ಲ ಒಂಚೂರು